ಮಂಗಳೂರಿನಲ್ಲಿ ಕೊರಗಜ್ಜನ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದ ಆರೋಪಿಯ ಬಂಧನದ ವಿಚಾರದ ಬಳಿಕ ಆತ ಜೈಲಿನಿಂದ ಹೊರಬಂದರೆ ಕೈಕಾಲು ಕಡಿತೇನೆ ಅಂತ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಆತನಿಗೆ ಹೇಳಿದ್ದಾರೆ. ಈ ಬಗ್ಗೆ ವಿಡಿಯೋವನ್ನು ಅವರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ಉಳ್ಳಾಲದ ಮಿತ್ರನಗರದ ನಿವಾಸಿ ದೇವದಾಸ್ ದೇಸಾಯಿಯನ್ನು ನಿನ್ನೆ ಪೊಲೀಸರು ಬಂಧಿಸಿದರು. ಆತ ಕೊರಗಜ್ಜನ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದ್ದ CCTV ಫುಟೇಜ್ಗಳನ್ನು ಆಧರಿಸಿ ಪೊಲೀಸರು ಆತನನ್ನು ಬಂಧಿಸಿದರು. ಈತ ಕೇವಲ ನಿನ್ನೆ ಒಂದೇ ಕೃತ್ಯವನ್ನಲ್ಲ, ಒಟ್ಟಿಗೆ 18 ಧಾರ್ಮಿಕ ಕೇಂದ್ರಗಳ ಸುತ್ತಮುತ್ತ ಇಂತಹದೇ ಘಟನೆಯನ್ನು ಮಾಡಿದ್ದ, ಅಪವಿತ್ರಗೊಳಿಸಿದ್ದ ದೇವದಾಸ್ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಯಾಗಿದ್ದ ದೇವದಾಸ್ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಈತನ ವಿರುದ್ಧ ರೋಸನ್ ಡಿಸೋಜಾ ಎಂಬವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೈಲಿನಲ್ಲಿ ದೇವದಾಸ್ ದೇಸಾಯಿಗೆ ಶಿಕ್ಷೆ ಆಗಬೇಕು, ಒಂದು ವೇಳೆ ಜೈಲಿನಿಂದ ಹೊರಬಂದರೆ ಕೈಕಾಲು ಕಡಿತೇನೆ. ನಿಜವಾದ ಕ್ರೈಸ್ತರಿಗೆ ಇವನ ಕೃತ್ಯದಿಂದ ಬೇಸರವಾಗಿದೆ. ಇದೆಲ್ಲ ನ್ಯೂ ಲೈಫ್ ಪಂಥದವರ ಅವಾಂತರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸ ನೀಚಪ್ರಾಯದ್ದು. ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜನಿಗೆ ಯಾರು ವಿರುದ್ಧ ಬಗಿತಾರ ಅವು ಎಷ್ಟು 10-15 ಸರಿ ಎಲ್ಲ ದೇವಳಿಗೆ ಮಾಡಿ ಅಜ್ಜನಿಗೆ ಇದು ಮೋಸ ಮಾಡಿದ. ಅಜ್ಜ ಮಾಡಿದ ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಅವು ಮಾಡಿದಂಥ ಕೆಟ್ಟ ಕೆಲಸದಲ್ಲಿ ಇಡೀ ಸಮಾಜವೇ ಇದು ಎಲ್ಲಿ ಒಳ್ಳೆ ನಾಶ ಆಗುವಂಥ ಇದು. ಅದಕ್ಕಾಗಿ ಅವನಿಗೆ ಕಠಿಣ ಶಿಕ್ಷೆ ಜೈಲಲ್ಲಿ ಸಿಗಬೇಕು. ಇಲ್ಲದಿದ್ದರೆ ಅವ ಹೊರಗೆ ಬಂದರೆ ನಾನೇ ಅವನ ಕೈಗೆ ಕಡಿತೇನೆ. ಈ ನ್ಯೂ ಲೈಫ್ನವರು ಮಾಡಿದಂಥ ಕೆಲಸ ಹಲ್ಕ ಕೆಲಸ. ಇಂಥವರಿಗೆ ಕಠಿಣ ಶಿಕ್ಷೆ ಬರಲೇಬೇಕು. ನಮ್ಮಂಥವ್ರು